ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ ಐಸ್ ಕ್ರೀಮ್ ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾಡಿದ್ದು ಆಗಸ್ಟ್ 10ಕ್ಕೆ ತುಳು ಭಾಷಿಗರು ಮತ್ತು ತುಳು ಭಾಷೆಯ ಮೇಲೆ ಪ್ರೇಮ ಇರುವವರು, ಪ್ರೀತಿ ಇರುವವರು, ತುಳು ಭಾಷೆಯವರೇ ಆಗಿರಬೇಕಂತಿಲ್ಲ ಅಥವಾ ತುಳು ಮಾತ್ರ ಭಾಷೆಯವರೇ ಆಗಿರಬೇಕಾಗಿಲ್ಲ. ಒಟ್ಟಿನಲ್ಲಿ ತುಳುವನ್ನು ನಮ್ಮ ಸಂವಿಧಾನದ 8ನೆಯ ಪರಿಚ್ಛೇದದಲ್ಲಿ ಸೇರಿಸುವಂಥ ಒಂದು ಪ್ರಕ್ರಿಯೆ, ಒಂದು ಮನಸ್ಸು, ಒಂದು ಕಾಳಜಿ, ಒಂದು ಹೋರಾಟಕ್ಕೆ ಟ್ವಿಟ್ ಅಭಿಯಾನದ ಮೂಲಕ ಮತ್ತೊಂದು ಆಯಾಮವನ್ನು ಕೊಡಲಿಕ್ಕೆ ಸಮಾನ ಮನಸ್ಕರು ತಯಾರಾಗಿದ್ದಾರೆ. ಪ್ರಶ್ನೆ ಇರೋದು, 1 ವರ್ಷದ ಹಿಂದೆ ಕೂಡ ಆಗಸ್ಟ್ 10ರಂದೇ ಈ ಒಂದು ಕಾರ್ಯಕ್ರಮ ಅಥವಾ ಈ ಒಂದು ತುಳು ಟ್ವಿಟ್ ಅಭಿಯಾನ ಮಾಡಲಾಗಿತ್ತು. 1 ವರ್ಷದ ಬಳಿಕ ಕೂಡ ಮತ್ತೊಮ್ಮೆ ಮಾಡಲಾಗ್ತಾ ಇದೆ. ನಡುವೆ ಅನೇಕ ಬಾರಿ ರಾಜ್ಯ ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು ಎಬ್ಬಿಸುವಂಥ ಪ್ರಯತ್ನವನ್ನು ಮಾಡಲಾಗಿತ್ತು. ಆದರೆ ಯಾವುದೇ ರೀತಿಯಲ್ಲಿ ಪರಿಣಾಮ ಬೀರಿಲ್ಲ. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರಾಷ್ಟ್ರದ ಗಣ್ಯರು ಮನವಿಯನ್ನು ಕೂಡ ಮಾಡಿದರು. ಬೇರೆ ಬೇರೆ ರೀತಿಯಲ್ಲಿ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗಿತ್ತು. ಆದರೆ ಯಾವುದು ಕೂಡ ಈಡೇರ್ತಾ ಇಲ್ಲ. ಯಾಕೆ? ಇಚ್ಛಾಶಕ್ತಿಯ ಕೊರತೆನ. ಅಷ್ಟಕ್ಕೂ ತುಳುವನ್ನು 8ನೇ ಪರಿಚಯದಲ್ಲಿ ಸೇರಿಸಲಿಕ್ಕೆ ಹಿಂದೇಟು ಹಾಕುವುದು ಯಾಕೆ? ಅನೇಕ ಅಂಶಗಳಿದೆ, ಬಹಳಷ್ಟು ರೀತಿಯಲ್ಲಿ ಪಾಯಿಂಟ್ಸ್ ಇದೆ. ಯಾವ ರೀತಿಯಲ್ಲಿ ತುಳು ಜಾಗತಿಕ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಿಜಕ್ಕೂ 8ನೇ ಪರಿಚಯಕ್ಕೆ ಸೇರಲಿಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಅರ್ಹತೆಯ ಕೊರತೆ ಇಲ್ಲ. ಬಹಳ ಪ್ರಮುಖವಾಗಿ ಇರುವಂಥದ್ದು ಅಸ್ಸಾಂ ಇರ್ಬೋದು, ಸಿಂಧಿ ಇರ್ಬೋದು, ನೇಪಾಳ ಇರ್ಬೋದು, ಕೊಂಕಣ್ ಇರ್ಬೋದು, ಮಣಿಪುರ ಇರ್ಬೋದು, ಕಾಶ್ಮೀರ್ ಇರ್ಬೋದು, ಸಂಸ್ಕೃತ ಇರ್ಬೋದು. ಇದನ್ನು ಮಾತನಾಡುವಂಥ ಜನರು ತುಳುವನ್ನು ಕಂಪೇರ್ ಮಾಡಿದಾಗ ನಿಜಕ್ಕೂ ಕಡಿಮೆ ಇದ್ದಾರೆ. ಆದರೆ ಈ ಎಲ್ಲ ಭಾಷೆಗಳು 8ನೇ ಪರಿಚ್ಛೇದಕ್ಕೆ ಸೇರಿದೆ. ಇದಕ್ಕಿಂತ ಜಾಸ್ತಿ ಮಾತನಾಡುವಂಥ ತುಳು ಭಾಷಿಗರೇ ಇನ್ನೂ ಕೂಡ ಇರುವಂಥ ಸಂದರ್ಭದಲ್ಲಿ ಯಾಕೆ ತುಳುವನ್ನು ಸೇರಿಸಲಿಕ್ಕೆ ಸಾಧ್ಯ ಇಲ್ಲ? ಇಂಥ ಚಿಕ್ಕ ಪುಟ್ಟ ಅಂದರೆ ಕಡಿಮೆ ಕಂಪೇರ್ ಟು ಈಗ ಅರ್ಹತೆ ವಿಚಾರ ಬಂದಾಗ ಭಾಳ ಮುಖ್ಯವಾಗಿ ಹೇಳಲಾಗ್ತಾ ಉಂಟು ಏನಂತೇಳಿದರೆ, ಭಾಷೆಯನ್ನು ಮಾತನಾಡೋರ ಸಂಖ್ಯೆ ಕಡಿಮೆ ಇರುತ್ತೆ ಅಂತೇಳಿ. ಆದರೆ ಅಸ್ಸಾಂ ಇರ್ಬೋದು ಅಥವಾ ಈ ಸಿಂಧಿ ಇರ್ಬೋದು, ನೇಪಾಳ ಇರ್ಬೋದು ಅಥವಾ ಮಣಿಪುರಿ, ಕಾಶ್ಮೀರ್, ಇದೆಲ್ಲ ಕಂಪೇರ್ ಟು ತುಳುವನ್ನು ಕಂಪೇರ್ ಮಾಡುವಾಗ ಕಡಿಮೆ ಮಾತಾಡುವಂಥ ಒಂದು ಜನಸಂಖ್ಯೆ ಇರುವಂಥ ಭಾಷೆಗಳು. ಅದನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ಬೇಕು. ಸೆಕೆಂಡ್ ಪಾಯಿಂಟ್ ಏನಂತೇಳಿದರೆ, ಒನ್ ಆಫ್ ದ ಓಲ್ಡೆಸ್ಟ್ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಇದು. ದ್ರಾವಿಡ ಭಾಷೆಯಲ್ಲಿ ನೀವು ನೋಡಿದರೆ ಅತ್ಯಂತ ಹಳೆಯ ತುಳು ಭಾಷೆ. ಅಂದರೆ 15ನೇ ಶತಮಾನದಲ್ಲಿ, 16ನೇ ಶತಮಾನದಲ್ಲಿ ಇದರ ಮೇಲೆ ಬರವಣಿಗೆ ಇತ್ತು. ತುಳು ಭಾಷೆಯನ್ನು ಬಳಸಿಕೊಂಡು ಜ್ಞಾನಿಗಳು, ಪಂಡಿತರು, ವಿದ್ವಾಂಸರು ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಒಂದು ಇತಿಹಾಸದ ಪ್ರಕಾರ 2000 ಹಿಂದೆಯೇ ಗ್ರೀಕ್ ಭಾಷೆಯ ಸಮಾನಾಂತರವಾಗಿ ಒಂದು ಭಾಷೆ ಇತ್ತು ಅಂತ ಕೂಡ ಹೇಳಲಾಗ್ತಾ ಉಂಟು. ಅಫ್ಕೋರ್ಸ್ ನಾವು 15-16 ಶತಮಾನಕ್ಕೆ ನೋಡುವಾಗ ಈ ಭಾಷೆಯನ್ನು ಬಳಕೆ ಮಾಡಲಾಗಿದೆ. ಮಧ್ವಾಚಾರ್ಯರು ಕೂಡ ತುಳುವನ್ನು ಬಳಕೆಯನ್ನು ಮಾಡಿದ್ದಾರೆ ತಮ್ಮ ಒಂದು ಬರವಣಿಗೆಯಲ್ಲಿ ಅಂತ ಹೇಳಲಾಗ್ತಾ ಉಂಟು. ಇನ್ನು ಥೀಸಿಸ್, ತುಳುವಿನನ್ನು ಬಳಸಿಕೊಂಡು ಥೀಸಿಸ್ ರಚನೆ ಮಾಡಲಾಗಿದೆ. ಡಾಕ್ಟರೇಟನ್ನು ಪಡೆದುಕೊಂಡವರು ಕೂಡ ಇದ್ದಾರೆ. ತುಳು ಭಾಷೆಯ ನಾಟಕಗಳು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆಗಿದೆ. ಇನ್ನು US ಮತ್ತು ಯುರೋಪ್ನಲ್ಲಿ ತುಳುವನ್ನು ಭಾರತದ ಒಂದು ಪ್ರಬಲ ಭಾಷೆಯನ್ನಾಗಿ ಕೂಡ ಪರಿಗಣಿಸಲಾಗಿದೆ ಅಂತ ಅಮೆರಿಕದವರು ಒಪ್ಪಿದ್ದಾರೆ. US ಮತ್ತು ಯುರೋಪ್ನಲ್ಲಿ ಇನ್ನು ಆರ್ಟಿಕಲ್ 29ರಲ್ಲಿ, ನಮ್ಮದೇ ದೇಶದ ಸಂವಿಧಾನ ಆರ್ಟಿಕಲ್ 29ರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಲಾಗ್ತಾ ಉಂಟು ಏನಂತ ಹೇಳಿದರೆ, ಒಬ್ಬ ಪ್ರಜೆ ತನ್ನ ಭಾಷೆ ಮತ್ತು ತನ್ನ ಆಚಾರ, ವಿಚಾರ, ಸಂಪ್ರದಾಯ, ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಮಾಡುವಾಗ ಆತನಿಗೆ ಸರ್ಕಾರಗಳು ಬೆಂಬಲ ಕೊಡಬೇಕು ಅಂತೇಳಿ ಆರ್ಟಿಕಲ್ 29 ಕೂಡ ಇಲ್ಲಿ ಉಲ್ಲೇಖ ಮಾಡಬಹುದು. ಆದ್ದರಿಂದ ಇಷ್ಟೆಲ್ಲ ಇದ್ರೂ ಕೂಡ ತುಳು ಭಾಷೆಗೆ ಇನ್ನೂ ಕೂಡ 8ನೇ ಪರಿಚ್ಛೇದಕ್ಕೆ ಸೇರಿಸಲಿಕ್ಕೆ ಹಿಂದೆಟು ಹಾಕುವಂಥ ಪ್ರಕ್ರಿಯೆ ಏನು? ಸೊ ಇಷ್ಟೆಲ್ಲ ಪಾಯಿಂಟ್ಸ್ ಇದೆ. ಒಂದು ವೇಳೆ ಸೇರಿದರೆ, ತುಳುವಿಗೆ 8ನೇ ಪರಿಚ್ಛೇದಕ್ಕೆ ಸೇರಿದರೆ ಏನು ಲಾಭ ಆಗತ್ತೆ ಎನ್ನುವುದು ಕೂಡ ತುಂಬ ಜನರಿಗೆ ಅನಿಸ್ಬೋದು. ಲಾಭ ಆಗೋದು, ಇದಕ್ಕೊಂದು ಮಾನ್ಯತೆ ಸಿಗತ್ತೆ. ತುಳುವನ್ನು ಪಾರ್ಲಿಮೆಂಟ್ನಲ್ಲಿ ಮತ್ತು ಅಸೆಂಬ್ಲಿಯಲ್ಲಿ ನಮ್ಮ ಸಂಸದರು, ನಮ್ಮ ಶಾಸಕರು ಮಾತಾಡಲಿಕ್ಕೆ ಅವರಿಗೆ ರೆಕಾಗ್ನಿಷನ್ ಅಥವಾ ಒಂದು
ಅವಕಾಶ ಸಿಗುತ್ತೆ ತುಳುವನ್ನು ಮಾತಾಡಲಿಕ್ಕೆ, ಮತ್ತು ತುಳುವಿನ ಬಗ್ಗೆ ಪರೀಕ್ಷೆಗಳನ್ನು ಆಲ್ ಇಂಡಿಯಾ ರಾಷ್ಟ್ರ ಮಟ್ಟದಲ್ಲಿ ಪರೀಕ್ಷೆಗಳನ್ನು ಬರಲಿಕ್ಕೆಲ್ಲ ಸಾಧ್ಯ ಆಗುತ್ತೆ. ಸೊ ಇಷ್ಟೆಲ್ಲ ಇರುವಂಥ ಒಂದು ನಮ್ಮ ತುಳು ಭಾಷೆ ಕರಾವಳಿ ಕರ್ನಾಟಕದ ಪ್ರಮುಖವಾಗಿ ಮಾತನಾಡುವಂಥ ಒಂದು ಭಾಷೆ. ರಾಷ್ಟ್ರದ ಬೇರೆ ಬೇರೆ ಭಾಗಗಳಲ್ಲಿ ತುಳುವರು ವಿಂಗಡಣೆಯಾಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರಬ್ ರಾಷ್ಟ್ರಗಳಲ್ಲಿ ತುಳುವರಿದ್ದಾರೆ. ದೊಡ್ಡ ದೊಡ್ಡ ಗಣ್ಯರು ಬಿ ಆರ್ ಶೆಟ್ಟರ್ ಇರ್ಬೋದು, ಬೇರೆ ಬೇರೆ ಜನ ತುಳುವಲ್ಲಿ ಮಾಡಿರುವಂಥ ಅಂತಾರಾಷ್ಟ್ರೀಯ ಮಟ್ಟದ ಸ್ಥಾನಮಾನ ಎಲ್ಲ ಗಮನಿಸುವಾಗ ಯಾಕೆ ಇನ್ನೂ ಕೂಡ ನಾವು ಹಿಂದೇಟು ಅಥವಾ ನಮಗೆ ಸಿಗಬೇಕಾಗಿರುವಂಥ ನ್ಯಾಯಬದ್ಧವಾಗಿರುವಂಥ ಅವಕಾಶವನ್ನು ಸಿಗಲಿಕ್ಕೆ ಕೊರತೆ ಆಗ್ತಾ ಉಂಟು. ಈ ಬಗ್ಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಜೈ ತುಳುನಾಡು ಇದರ ಸಂಘಟನೆಯ ಅಧ್ಯಕ್ಷರಾಗಿರುವಂಥ ಆರ್ನಾಡ್ ಅವರು ಇದ್ದಾರೆ. ಅವರ ಕಾರ್ಯಕ್ರಮ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ. ನಮಸ್ಕಾರ ಆರ್ನಾಡ್ ಅವರೇ. ಈ ವಿಷಯದಲ್ಲಿ ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಮುಲ್ಕಿ ಮೂಡುಬಿದ್ರೆಯ ಶಾಸಕರಾಗಿರುವಂಥ ಉಮಾನಾಥ್ ಕೋಟೆನವರ್ ಇದ್ದಾರೆ. ನಮಸ್ಕಾರ ಸರ್. ಸರ್, ಈಗ ಪ್ರಶ್ನೆ ಇರೋದು, ನಾಡಿದ್ದು ಮತ್ತೊಮ್ಮೆ ತುಳುವನ್ನು 8ನೇ ಪರಿಚ್ಛೇದಕ್ಕೆ ಸೇರಿಸಲಿಕ್ಕೆ ಒಂದು ಟ್ವಿಟ್ ಅಭಿಯಾನ ಅಂತ ಸ್ಟಾರ್ಟ್ ಆಗಿದೆ. ನೀವು ತುಳು ಅಕಾಡೆಮಿಯ ಅಧ್ಯಕ್ಷರಾಗಿದ್ದವರು ಕೂಡ ಈಗ ಶಾಸಕರಾಗಿದ್ದೀರಿ. ಪ್ರಶ್ನೆ ಇರೋದು ಸರ್, ಏನು ಮಾಡಬೇಕು ನಮ್ಮ ತುಳುವನ್ನು 8ನೇ ಪರಿಚ್ಛೇದಕ್ಕೆ ಸೇರಿಸಲಿಕ್ಕೆ? ನಾವೆಲ್ಲ ಏನು ಮಾಡಬೇಕಂತೇಳಿ ನೀವು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀರಿ? ತುಳು ಭಾಷೆಯನ್ನು 8ನೇ ಪರಿಚ್ಛೇದಕ್ಕೆ ಸೇರಿಸಲು ಮನಸ್ಸು ಬೇಕು, ಸೇರಿಸುವವರಿಗೆ ಮನಸ್ಸು ಬೇಕು, ದೊಡ್ಡ ಮನಸ್ಸು ಬೇಕು. ಯಾಕೆಂತೇಳಿದ್ರೆ ಇವತ್ತು ತುಳುನಾಡಿನ ಒಂದು ತುಳು ಭಾಷೆ ಅಂತ ಹೇಳಿದ್ರೆ ಕೂಡಲೇ ಬಹುಶಃ ಈ ತುಳು ಭಾಷೆಯಲ್ಲಿ ಇರುವಂತಹ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿ ಯಾವುದೇ ಭಾಷೆಯಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಪರಶುರಾಮ ಸೃಷ್ಟಿಯ ತುಳುನಾಡು ಅಂತ ಇದು ಹೆಸರಾಗಿದೆ ಈ ಭೂಮಿಗೆ. ಅಂತ ಒಂದು ಪುಣ್ಯ ಭೂಮಿಯ ಈ ಒಂದು ತುಳು ಭಾಷೆಗೆ ಈಗಾಗಲೇ ಮಾನ್ಯತೆ ಸಿಗ್ಬೇಕಿತ್ತು, ಸಿಗ್ಲಿಲ್ಲ. ಬಹುಶಃ ಏನಾಗಿದೆ ಅಂತ ಹೇಳಿದ್ರೆ ಕೆಲವರು ಮೈಕ ಸಿಕ್ಕಿದ ಕೂಡಲೇ ಮೈಕ ನಿಂತುಕೊಂಡೆ ಮಾತಾಡ್ತಾರೆ, ತುಳು ಭಾಷೆಗೆ 8ನೇ ಪರಿಚ್ಛೇದಕ್ಕೆ ಸೇರ್ಬೇಕು. ಹೌದು. ಇನ್ನು ಕೆಲವರು ಪುರುಷೋತ್ತಾಗ ಮಾತಾಡ್ತಾರೆ. ಆದ್ರೆ ಈಗ ಏನಾಗ್ಬೇಕು ಅಂತ ಕೇಳಿದ್ರೆ ಇದರ ಹಿಂದೆ ಕೆಲಸ ಆಗ್ಬೇಕಿತ್ತು. ಹಲವಾರು ಕೆಲಸಗಳು ಆಗಿವೆ. ಇನ್ನೂ ಸಹ ತುಳು ಸಾಹಿತ್ಯ ಅಕಾಡೆಮಿ ಇರ್ಬೋದು ಅಥವಾ ತುಳು ಭಾಷೆಯ ಅನೇಕ ವಿದ್ವಾಂಸರು ಇದರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. ಪೇಪರ್ ಅಲ್ಲಿ ಬಂದ್ರೆ, ಟಿವಿಯಲ್ಲಿ ಬಂದ ಕೂಡಲೇ 8ನೇ ಪರಿಚ್ಛೇದಕ್ಕೆ ಸೇರುವುದಿಲ್ಲ, ಅದು ಗೊತ್ತಿರ್ಬೇಕಲ್ಲರಿ. ಇದಕ್ಕೆ ಏನಾಗ್ಬೇಕು ಅಂತ ಹೇಳಿದ್ರೆ ಯಾರ ಹತ್ರ ಮಾತಾಡ್ಬೇಕು, ಏನು ಮಾಡ್ಬೇಕು, ಅದನ್ನು ಸಂಪೂರ್ಣವಾದ ಮಾಹಿತಿಯನ್ನ ವಿವರವನ್ನ ಕೊಟ್ಟು ಅದ್ರ ಬೆನ್ನ ಹಾಕುವಂತ ಹಿಡಿಯುವಂತ ಕೆಲಸ ಆಗ್ಬೇಕು. ಹಾಗಾದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸೇರ್ಬಹುದು. ಅಲ್ಲ ಶಾಸಕರೇ, ನೇರವಾಗಿ ಯಾರು ಬೆನ್ನು ಬೀಳಬೇಕು ಅಂತ ನಿಮ್ಮ ಪ್ರಶ್ನೆ? ಅಂದ್ರೆ ಸ್ವತಃ ಕಾವಂದರೆ ಕಳೆದ ಬಾರಿ ನರೇಂದ್ರ ಮೋದಿ ಅವರಿಗೆ ಮನವಿ ಕೊಟ್ಟಿದ್ರು, ನಿಮ್ಗೆ ಗೊತ್ತಿದೆ ಈ ವಿಚಾರ. ಅಲ್ಲಿ ಕೂಡ ಸ್ವತಃ ಡೆಲ್ಲಿಗೆ ಹೋಗಿ ಇಲ್ಲಿನ ಅನೇಕ ಜನ ತುಳುವರು ಗಣ್ಯಾತಿ ಗಣ್ಯರು, ಅಫ್ಕೋರ್ಸ್ ಅದೇ ಅಷ್ಟೆಲ್ಲ ಆದ ನಂತರ ಕೂಡ ಇನ್ನೂ ಅಕಾಡೆಮಿಯಲ್ಲಿ ಅಧ್ಯಕ್ಷನಾಗಿರುವಾಗ ಬಹುಶಃ ನಮಗೆ ಬಂದ ಮಾಹಿತಿ ಪ್ರಕಾರ ಏನಂತ ಕೇಳಿದ್ರೆ ತುಳು ಭಾಷೆ ಯಾಕೆ 8ನೇ ಪರಿಚ್ಛೇದಕ್ಕೆ ಸರಿಯಾದ ವರದಿ ಬರಲಿಲ್ಲ. ಆ ವರದಿ ಜನರಿಗೆ ಮುಟ್ಟುವಂತ ವರದಿ ಬೇಕು. ಅಲ್ಲಿ ಅದೇ ನಮ್ಮ ಪ್ರಧಾನಮಂತ್ರಿಗಳಿಗೆ ಇರ್ಬೋದು ಅಥವಾ ಅಲ್ಲಿ ಯಾರು ಈ ಭಾಷಾ ವಾರು ಇದನ್ನು ಮಾತ್ರ ಅವರಿಗೆ ಸರಿಯಾದ ವರದಿ ಇಲ್ಲ ಅಂತ ಹೇಳಿದ್ರೆ ನಾವು ಹಬ್ಬಕ್ಕ ಅಧ್ಯಯನ ಕೇಂದ್ರ ಪ್ರೊಫೆಸರ್ ತುಕಾರಾಮ್ ಪೂಜಾರಿ ಅವರ ಹಬ್ಬಕ್ಕ ಅಧ್ಯಯನ ಕೇಂದ್ರದಲ್ಲಿ ತುಳುನಾಡಿನೆಲ್ಲ ವಿದ್ವಾಂಸರನ್ನು ಕರೆದು ಆಡಿಯೋ ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿ ಆಮೇಲೆ ಅದಕ್ಕೆ ಕಟ್ಟಲಾದಂತಹ ಒಂದು ವರದಿಯನ್ನ ತಯಾರಿಸಿ ನಾವು ಮಾನ್ಯ ನಮ್ಮ ಎಲ್ಲ ಸಂಸದರನ್ನು ಸೇರಿಸಿಕೊಂಡು ನಾವು ಅಲ್ಲಿ ಅವಂತ ವರದಿಯನ್ನ ಪುರುಷೋತ್ತಮ ಬಿಡುವಾಗ ಇರ್ಬೋದು ಅವರ ಸ್ವೀಕಾರದಲ್ಲಿ ನಾವು ಕೊಟ್ಟಿದ್ದೇವೆ. ಅದನ್ನು ಆದ ಕೂಡಲೇ ನಾವು ಒಂದೆರಡು ತಿಂಗಳ ಒಳಗೆ ನಾನು ಬಹುಶಃ ಅನಿರೀಕ್ಷಿತವಾಗಿ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬಂತು. ಆಮೇಲೆ ಬಂದಂತ ಅಕಾಡೆಮಿಗಳು ಬೆನ್ನಿಡಿಯುವಂತ ಕೆಲಸವನ್ನು ಮಾಡಬೇಕು. ಅಕಾಡೆಮಿಯ ಮುಖಾಂತರವೇ ಈ ಕೆಲಸ ಆಗ್ಬೇಕು. ಓಕೆ, ನಮ್ಮ ಸಂಸದರು ಪ್ರಯತ್ನ ಮಾಡಿದ್ದು ಕಮ್ಮಿ ಆಯ್ತು ಅಂತ ಹೇಳ್ತೀರಾ? ರಾಜಕೀಯದವರಿಗೆ ಏನಂತ ಕೇಳಿದ್ರೆ ಇಡೀ ದಿನ ಅದರ ಹಿಂದೆ ಹೋಗ್ಲಿಕ್ಕೆ ಆಗ್ತದೆ. ಅದೇ ಅಕಾಡೆಮಿ ಇದೆಯಲ್ಲ, ಅದು ಅದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು. ಈ ವಿದ್ವಾಂಸರ ಅದರ ಬಗ್ಗೆ ಅಕಾಡೆಮಿಗೆ ಸೇರಿಕೊಂಡು ಅಕಾಡೆಮಿ ಥ್ರೂವೇ ಹೋಗ್ಬೇಕಿದೆಲ್ಲ. ಓಕೆ ಓಕೆ ಓಕೆ, ಹಾಗಿದ್ರೆ ಅದಕ್ಕೊಂದು ಬಲ ಮಾಡ್ತಾರೆ ಮತ್ತು ಗಟ್ಟಿಯಾಗಿರ್ತದೆ. ಅದರ ಮುಖಾಂತರ ನಾನು ಮಾಡುವಂತ ಕೆಲಸಗಳನ್ನ ಖಂಡಿತವಾಗಿ ಮಾಡಿದ್ರೆ ಆದಷ್ಟು ಬೇಗನೆ ಆಗ್ತದೆ. ಅಂದ್ರೆ ಅಕಾಡೆಮಿ ಅಧ್ಯಕ್ಷರಿಗೆ ನಾವೆಲ್ಲ ಹೋಗಿ ಮನವಿ ಕೊಡಬೇಕು, ಒತ್ತಾಯ ಮಾಡಬೇಕು ಅಂತ ನೀವು ಹೇಳುದು? ಅಧ್ಯಕ್ಷರ ಕೆಲಸವೇ ಅದು. ಅಧ್ಯಕ್ಷರು ಅದನ್ನೇ ಮಾಡಬೇಕು. ಅಕಾಡೆಮಿ ಅಧ್ಯಕ್ಷರು, ಸದಸ್ಯರು, ಹಿರಿಯ ವಿದ್ವಾಂಸರು ಅಥವಾ ಗುರು ಪ್ರೇಮಿಗಳು ಯಾರು ಹಿಡ್ಕೊಂಡು ನಿರಂತರವಾಗಿ ಮತದಾನ ನಿರಂತರತೆಯವರೊಟ್ಟಿಗೆ ನಾವು ಕೊಟ್ಟಂತಹ ಮನವಿ ಏನಿದೆ ಇದನ್ನ ಡೆವಲಪ್ ಮಾಡುವಂತ ಕೆಲಸ ಸಂಸದರನ್ನ ಹಿಡಿದುಕೊಂಡು ಕಾಲಿನ ಅನಿಲ್ ಕುಮಾರ್ ಕಡೆ ಒಬ್ಬರನ್ನಲ್ಲ, ಈ ತುಳುನಾಡಿನ ಯಾರು ಉಡುಪಿ ಇರ್ಬೋದು, ಕಾಸರಗೋಡು ಇರ್ಬೋದು, ಇವರನ್ನ ಹಿಡ್ಕೊಂಡು ಸಂಸದರನ್ನ ಇದರ ಬೆನ್ನ ಹಿಂದಿರುವಂತ ಕೆಲಸವನ್ನ ಅಕಾಡೆಮಿಗಳು ಮಾಡಬೇಕು.
ಓಕೆ ಓಕೆ ಸರಿ ಸರ್, ಧನ್ಯವಾದ. ನಮಗೆ ಗೊತ್ತಾಯ್ತು ಈಗ. ಅಂದರೆ ಅಕಾಡೆಮಿಯ ಇದು ಇಷ್ಟೊತ್ತು ಗೊತ್ತಿರಲಿಲ್ಲ ಯಾರ ಪ್ರಾಬ್ಲಮ್ ಅಂತ. ಈಗ ಅಕಾಡೆಮಿ ಅವರಿಗೆ ಪ್ರೆಷರ್ ಹಾಕಿದರೆ ಏನು ಗೊತ್ತಾಗ್ಬೋದು ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಈ ವಿಷಯದಲ್ಲಿ ಮಾತಾಡಿ. ನಮಗೆ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರುವಂಥ AC ಭಂಡಾರಿ ಅವರಿಗೆ ನಮಗೆ ಲೈನಲ್ಲಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ತುಳುವನ್ನು 8ನೇ ಪರಿಚ್ಛೇದಕ್ಕೆ ಸೇರಿಸಲಿಕ್ಕೆ ಒಂದು ಹೋರಾಟ ಮತ್ತಷ್ಟು ತೀವ್ರವಾಗಬೇಕು ಅಂತೆಲ್ಲರ ಬಯಕೆ. ಅಕಾಡೆಮಿ ಏನು ಮಾಡ್ತಾ ಇದೆ ಎನ್ನುವಂಥ ಪ್ರಶ್ನೆ. ಯಾಕಂದರೆ ಅಕಾಡೆಮಿಯಿಂದ ಪ್ರಯತ್ನ ಆದರೆ ಸ್ಟೇಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ತುಳುವನ್ನು ಮಾಡ್ಬೋದಂತ. ನಿಮ್ಮ ಪ್ರಯತ್ನ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಹೇಳ್ಬೋದು ಸರ್? ನಮ್ಮಿಂದ ನಾವು ಅಕಾಡೆಮಿಯಿಂದ ಕೂಡ ನಮ್ಮ ಸಾರ್ವಜನಿಕರು ಎಲ್ಲರೂ ತುಳು ಒಂದು 8ನೇ ಪರಿಚ್ಛೇದಕ್ಕೆ ಸೇರಬೇಕು ಎಂಬ ಅಪೇಕ್ಷೆಯನ್ನು ವ್ಯಕ್ತಪಡಿಸುವುದು ಮಾತ್ರ ಅಲ್ಲ, ಅದಕ್ಕೆ ಪೂರಕವಾದಂತಹ ಒಂದು ಶಕ್ತಿಯನ್ನ ತುಂಬುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅದು ಪರಿಣಾಮಕಾರಿಯಾಗಿ ಆಗಬೇಕಾದ್ರೆ ರಾಜ್ಯಕ್ಕೆ ಇಚ್ಛಾಶಕ್ತಿ ಇರುವುದರ ಮೂಲಕ ರಾಜಕೀಯದ ಒಂದು ಪ್ರಯತ್ನ ಆದ್ರೆ ಖಂಡಿತವಾಗಿ ಅದು ಯಶಸ್ವಿ ಆಗ್ಬಹುದು ಎಂಬುದಾಗಿ ನಮ್ಮ ಆಲೋಚನೆ. ಸರ್, ರಾಜಕೀಯದವರಿಗೆ ಕೇಳಿದ್ರೆ, ಶಾಸಕರಿಗೆ ಕೇಳಿದ್ರೆ ಅದು ಅಕಾಡೆಮಿಯಿಂದಲೇ ಆಗ್ಬೇಕು, ಅಕಾಡೆಮಿ ಅಧ್ಯಕ್ಷರು ಪ್ರೆಷರ್ ಹಾಕಬೇಕು, ಅವರು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ನೀವು ರಾಜಕೀಯದ ಮೇಲೆ ಹಾಕ್ತೀರಿ. ಹಾಗಿದ್ರೆ ಎಲ್ಲಿ ಕೋಆರ್ಡಿನೇಷನ್ ಕೊರತೆ ಉಂಟು ಅಂತ ಅಂದ್ಕೊಳ್ಬೇಕಾ? ಇಲ್ಲ 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 ಕೋಆರ್ಡಿನೇಷನ್ ಈಗ ನಾವು ಅಕಾಡೆಮಿಯಿಂದ ಎಲ್ಲ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ನಮ್ಗೆ ತಿಳಿದಂತೆ ನಾವು ಅಕಾಡೆಮಿಯಿಂದ ಅದಕ್ಕೆ ಬೇಕಾದಂತಹ ಏನು ಒಂದು ಮನವಿಗಳನ್ನು ಬೇಕಾ ನಮ್ಗೆ ಗೊತ್ತಿರಬಹುದು. 1916ರಲ್ಲಿ ಕಳೆದ ವರ್ಷ ನಾವು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ನಾವು ಮನವಿಯನ್ನ ಬಹಳಷ್ಟು ಯಾರಿಗೆ ಮುಟ್ಟಿಸ್ಬೇಕೋ ಅವರಿಗೆ ಮುಟ್ಟಿಸಿದ್ದೇವೆ. ಯಾವುದೆಲ್ಲ ಈ ಒಂದು 8ನೇ ಪರಿಚ್ಛೇದಕ್ಕೆ ಸೇರ್ಬೇಕಾದ್ರೆ ಏನೆಲ್ಲ ಆಗ್ಬೇಕು ಎಂಬುದನ್ನು ಕೂಡ ನಾವು ಮನವಿಯ ಮೂಲಕ ಪ್ರಧಾನಿಯವರ ಕೈಯಲ್ಲೇ ನಾವು ಮನವಿಯನ್ನ ನಮ್ಮ ಧರ್ಮಾಧಿಕಾರಿಗಳು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮುಖೇನ ಅವರಿಗೆ ಮುಟ್ಟಿಸಿದ್ದೇವೆ. ಹೌದು. ಅಲ್ಲ, ಈಗ ಪ್ರಶ್ನೆ ಇರೋದು ಮೊದಲು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗದೆ ಅಲ್ಲಿ ನೀವು ಏನು ಮಾಡಿದ್ರು ಪ್ರಯೋಜನ ಇಲ್ಲ ಅಂತ ಹೇಳುದಾ, ಅಥವಾ ಮೊದಲು ಅಫಿಷಿಯಲ್ ಲ್ಯಾಂಗ್ವೇಜ್? ನೋಡಿ, ಈಗ ಅಫಿಷಿಯಲ್ ಲ್ಯಾಂಗ್ವೇಜ್ ನೀವು ಹೇಳುದು ಕರ್ನಾಟಕದಲ್ಲಿ ಅದು ಅಧಿಕೃತ ಭಾಷೆ ಆಗಬೇಕು, ಅದಾದ ನಂತರ ಅದಾದ್ರೆ ಮಾತ್ರ ಅದಕ್ಕೆ ಪ್ರಯೋಜನ ಅಂತ ಹೇಳಿ ಅಥವಾ ಅದು ಆಗಬೇಕು ಅಂತ ಹೇಳಿ ಹೇಳುವಂತ ಅಭಿಪ್ರಾಯ ತಾವು ಹೇಳ್ಬೋದು. ಆದ್ರೆ ಅದು ಕೂಡ ಒಂದು ಪೂರಕ ಶಕ್ತಿ ಆಗ್ತದೆ ಎಂಬುದಕ್ಕೆ ಏನಾದ್ರು ಮಾತಿಲ್ಲ. ಆದ್ರೆ ನಾವು ಹಿಂದಿನ ಎಲ್ಲಾ ಭಾಷೆಗಳ ಅಥವಾ ಇತ್ತೀಚೆಗೆ ಆದಂತ ಒಂದು 4 ಭಾಷೆಗಳ ಅಲ್ಲಿ 8ನೇ ಪರಿಚ್ಛೇದಕ್ಕೆ ಸೇರಿದಂತ ಭಾಷೆಗಳನ್ನು ಅವಲೋಕಿಸಿದ್ರೆ ಈ ರಾಜ್ಯ ಭಾಷೆ ಇಲ್ಲದಂತಹ ಭಾಷೆಗಳಿಗೆ ಕೂಡ ಅಲ್ಲಿ 8ನೇ ಪರಿಚ್ಛೇದಕ್ಕೆ ಸೇರಿದಂತಹ ದಾಖಲೆಗಳು ನಮ್ಗೆ ಸಿಗ್ತದೆ. ಅಂದ್ರೆ ನೀವು ಹೇಳಿದ್ದು ಅಫಿಷಿಯಲ್ ಲ್ಯಾಂಗ್ವೇಜ್, ಅಫಿಷಿಯಲ್ ಸ್ಟೇಟ್ ಲ್ಯಾಂಗ್ವೇಜ್ ಆಗದೆ ಮಾಡಬಹುದು ಅಂತ. ಉದಾಹರಣೆಗಳು ಇದೆ. ಓಕೆ, ಅಂದ್ರೆ ನೀವ್ ಹೇಳಿದೀಗ ಅದು ಕೇಂದ್ರದ ಅಂಗಳದಲ್ಲಿದೆ, ಅವರು ಮನಸ್ಸು ಮಾಡಬೇಕು ಅಂತ. ಈಗ ಅಲ್ಲಿ ಅದನ್ನು ಸಂಪೂರ್ಣವಾಗಿ ಈಗ ಕೇಂದ್ರದ ಅಂಗಣದಲ್ಲಿ ಇರೋದು. ಕೇಂದ್ರದವರು ಮನಸ್ಸು ಮಾಡಿದ್ರೆ ಖಂಡಿತವಾಗಿ 8ನೇ ಪರಿಚ್ಛೇದಕ್ಕೆ ಸೇರುವಷ್ಟು ಅರ್ಹತೆ ತುಳು ಭಾಷೆಗೆ ಇದೆ ಎಂಬುದನ್ನು ನಾವು ನಿಸ್ಸಂಶಯವಾಗಿ ಹೇಳ್ಬೋದು. ಓಕೆ, ಹಾಗಾದ್ರೆ ಏನ್ ಸರ್, ಅವರು ನಿಮ್ಮ ಮೇಲೆ ಹಾಕುದು, ನೀವು ಅವರ ಮೇಲೆ ಹಾಕುದು, ನಾವು ಏನು ಮಾಡ್ಬೇಕು? ನಾವು ಯಾರ ಮೇಲೆ ಹಾಕುದಲ್ಲನ್ನ ಒಂದು ನೀವು ತಪ್ಪಭಿಪ್ರಾಯ ಕೊಡ್ತೀರಿ, ನಾವು ಅವರ ಮೇಲೆ ಹಾಕುವುದಿಲ್ಲ. ನಾವು ಏನ್ ಹೇಳುದು ಅಂತ ಹೇಳಿದ್ರೆ ಏನು ಆಗಬೇಕು ಆ 8ನೇ ಪರಿಚ್ಛೇದಕ್ಕೆ ಸೇರುವ ಬಗ್ಗೆ ಕೇಂದ್ರ ಸರ್ಕಾರದ ಅಂಗಣಕ್ಕೆ ನಾವು ಎಲ್ಲ ಪೇಪರ್ಗಳನ್ನ ಎಲ್ಲ ಅದಕ್ಕೆ ಬೇಕಾದಂತಹ ಮೆಟೀರಿಯಲ್ಸ್ ಗಳನ್ನ ಈಗಾಗಲೇ ನಾವು ಮುಟ್ಟಿಸಿದ್ದೇವೆ ಅಂತ ಹೇಳಿ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಹಾಗಾದ್ರೆ ನಮ್ಮ ಸಂಸದರು ಪ್ರಯತ್ನ ಜಾಸ್ತಿ ಮಾಡಬೇಕು ಅಂತ ಹೇಳುದಾ ನೀವು? ಹಾಗಾದ್ರೆ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಮ್ಮ ಸಂಸದರು ಕೂಡ ಈಗ ಸಂಸದರ ಕೂಡ ನಾವು ಇದು ಮಾಡಿದ್ದೇವೆ. ಅದರಿಂದಾಗಿ ಅವರ ಪ್ರಯತ್ನ ಇನ್ನು ಖಂಡಿತವಾಗಿ ಮಾಡಿದ್ದಾರೆ ಮತ್ತು ವಿಶ್ವಾಸ ಕೂಡ ನಮ್ಗೆ ಇದೆ. ಯಾಕೆ ಅವರನ್ನು ಕೂಡ ನಾವು ಭೇಟಿ ಆಗಿದ್ದೆವು. ಹಾಗಾಗಿ ಅವರು ಕೂಡ ಅದರಲ್ಲಿ ಹೆಚ್ಚಿನ ಒಂದು ಆಸಕ್ತಿ ವಹಿಸ್ತಾರೆ ಎಂಬಂತ ವಿಶ್ವಾಸ ನಮ್ಗಿದೆ.
ಓಕೆ ಸರಿ, ಧನ್ಯವಾದ ಸರ್ ನಮ್ಮೊಟ್ಟಿಗೆ ತಾವು ಮಾತನಾಡಿದಾಗ. ಎಸ್, ಶಾಸಕರ ಪನ್ಪುನಿಯವು ಅಕಾಡೆಮಿ ದಕಲ ಅಧ್ಯಕ್ಷರ ಪ್ರಯತ್ನ ಅಧ್ಯಕ್ಷರ ಪನ್ಪುನಿಯವು ನಮ್ಮ ಕೇಂದ್ರ ಸರ್ಕಾರದಿತ್ತ ಅಕಲ್ ತೋಡು ಪನ್ಪುನಿ ಇದನ್ನ ಪ್ರಕಾರ ಐತೆ ಒಲ್ಪಡ್ ಸ್ಟಾರ್ಟ್ ಆಗೋಡು ಫ್ರೆಶ್ ಆದ ಎನ್ನ ಪ್ರಕಾರ ಇದು ಅಕಾಡೆಮಿ ಪನ್ಪರ ತುಳು ಅಕಾಡೆಮಿ ತುಳು ಅಕಾಡೆಮಿ ಏತು ವರ್ಷ ತುಳು ಅಕಾಡೆಮಿ ಬರ್ತದೆ ಏತು ವರ್ಷ ಅಂಡ್ ಅವಲಿಪಿನ ಬೋರ್ಡ್ ವಾ ಭಾಷೆಡು ಉಂಡು ಅವಲಿ ಮೀಟಿಂಗ್ ಆಪನ ವಾ ಭಾಷೆಡು ಅವಲ ವ್ಯವಹಾರಿಕ ಭಾಷೆ ಹೋವು ತುಳು ಅಕಾಡೆಮಿ ಆಫೀಸ್ ವ್ಯವಹಾರಿಕ ಭಾಷೆ ಹೋವು ಅವಲೇ ಕನ್ನಡ ಒಂದುಂಡು ಪನ್ಪನೀರು ತುಳು ಅಕಾಡೆಮಿದ ಉದ್ದೇಶದ ಸರ್ಕಾರದ ಬಂದ ಒಂಜಿ ತುಳು ಅಕಾಡೆಮಿ ಉಂಡು ಪಂಡದು ಸರ್ಕಾರ ಮಲ್ದನ ಪಂಡದು ಆ ಸರ್ಕಾರದ ಸಂಬಳದ ತೊನ್ನೈಕ ಅಕ್ಲೆಗೆ ನಿಷ್ಠವಾದ ಬೆನ್ಪುನನ ಅದು ತುಳು ಪರ ಬೋರ್ಡ್ ಆದ ತುಳು ಸಂಸ್ಕೃತಿ ಕಲ್ಚರ್ನ ಒರಿಪರ ತುಳು ಇತ್ತೆ ತುಳು ಅಕಾಡೆಮಿ ಉಂಡತೆ ಎಂಕ್ಲಂಚಿನ ಸಂಘಟನೆಗೆ ಅಕ್ಲಾದ ಬತ್ತು ಬೆರಿಸಾಯ ಕೊಡ್ದು ಎಂಕ್ಲೇನು ಪನೋಡು ಎಂಕ್ಲ ನಿಕ್ಲು ನೋಡುಗುಲ್ಲ ಅಂದು ತುಳು ಸಾಹಿತ್ಯ ಅಕಾಡೆಮಿ ಆ ಬೋರ್ಡ್ನ ಅಕ್ಲು ತುಳು ಬಿಟ್ಬಾರ್ದಿರಿ ಕರೆಕ್ಟ್ ಅಲ್ಪಡ್ದು ಸ್ಟಾರ್ಟ್ ಆಗ್ತದೆ ಇನಿ ಮುಟ್ಟ ಒಂಜಿ ತುಳು ಲಿಪಿಟಿ ಇದು ಮತ್ತು ಆವೊಂದುಂಡು ತುಳು ಸಾಹಿತ್ಯ ಅಕಾಡೆಮಿ ಉಂಡತೆ ಅವು ಏತು ವರ್ಷ ಉಂಡು ಏತು ವರ್ಷದ ಬುಕ್ಕ ಜೋಕ್ಲೆಗೆ ತುಳು ಲಿಪಿದ ಬಗ್ಗೆ ಇತ್ತೆ ನಮ್ಮ ತುಳುನಾಡು ಟ್ರಸ್ಟ್ GVS ಉಲ್ಲಾಲ್ ವಿದ್ಯಾಶ್ರೀ ಮಕ್ಕಳನ್ನ ನಮ್ಮ ತುಳುನಾಡು ಅಕ್ಲ ಲಿಪಿ ಕಲ್ಪಾರ ಶುರು ಮಾಡ್ತದೆ ಈತು ಮತ್ತು ಲಿಪಿತ ಬಗ್ಗೆ ಒಂದು ಮಾತೊಂದುಲ್ಲೇರು ಬಕ್ಕ ಒಂದು ಖಾಲಿ ನಮ್ಮ ತುಳುನಾಡಿಗೆ ಮಾತ್ರ ಕರ್ನಾಟಕ ನಮ್ಮ ಕೊಡಗು ಇತ್ತ ಕೊಡಗುಡ್ಲ ಬಾರಿ ಎಡ್ಡೆ ಒಂಜಿ ಹೋರಾಟ ಪ್ರತೀಕ್ ಪನ್ನಣ ಕೊಡಗು ಪನ್ಪುನಾರ್ಲ ಎಡ್ಡೆ ಹೋರಾಟ ಮಾತೊಂದುಲ್ಲೇರು ಅಂಚನೆ ತುಳುನಾಡು ಇಲ್ಲ ಅಂಚನೆ ಒಂಜಿ ನಾಯಕತ್ವದ ನಮಕ್ ಅಂಚನೆ ಒಂಜಿ ತೆಂಕ್ಲು ಪೊರ್ಮೊಂದುಲ್ಲ ಜೈ ತುಳುನಾಡು ಸಂಘಟನೆ ಬಾರಿ ನೆಡ್ದು ದುಂಬುಲ ನಿಕ್ಲು ತುಳು ಪರ ಸಂಘಟನೆಗೆ ಸಪೋರ್ಟ್ ಕೊಡ್ದು ತುಳು ಪರ ಹೋರಾಟಕ್ಕೆ ಮತ್ತು ನಿಕ್ಲು ಸಪೋರ್ಟ್ ಕೊಡ್ದು ನಮ್ಮ ತುಳುನಾಡ್ಲ ನೆಕ್ ಪರೋಕ್ಷವಾದ ಸಪೋರ್ಟ್ ಕೊಡ್ತುಂಡು ಮತ್ತೆ ಇಲ್ಲ ಪರ್ಮೋಟು ಅಂಚನೆ ಒಂದು ವಿಚಾರ ಅಕಾಡೆಮಿ ದತ್ತು ಅಕಾಡೆಮಿ ಬರಡು ಎಂಗ್ಲೊಟ್ಟಿಗೂ ಅದನ್ನ ಎಂಗ್ಲ ಅಕ್ಲೊಟ್ಟಿಗೆ ಪೋಪ ಅಕ್ಲು ಪಾಡ್ MLA ನಡೆ ಅಲ್ತು MLA ಅಲ್ತು ಒಟ್ಟಿಗೆ ಪೋಯಿ ಕೇಂದ್ರಕ್ಕೆ ಪೋಯಿ ಅಪ್ಪರ ಆತಂಡು ಪನ್ಪನಾರ ನರೇಂದ್ರ ಮೋದಿ ಆರ್ನ ಮುಟ್ಟ ಪೋದು ಮನವಿ ಪ್ರಕೊರ್ದ ಆತಂಡು ಪಂದು ನನ್ನ ದಲ ಬಾಕಿ ಜಿ ದಲ ಎಂಚಿನ ಮಲ್ಪ ದಾಯ ಅವೊಂದಿಜ್ಜಿ ಕೊರ್ದು ಬಡ್ಡ ಅಂಡೆ ಫಾಲೋಅಪ್ ಮಲ್ಪನೇರು ಅಕಾಡೆಮಿದ ಕರ್ತವ್ಯನ ಖಾಲಿ ಕೊರ್ದು ಬಂಡ ಅಂಡೆ ಫಾಲೋಅಪ್ ಮಲ್ಪನೇರು ಎಸ್ ಅವೇ ಇತ್ತೆ ಪ್ರಶ್ನೆ ಅವರಿ ಉಂಟು. ಎಸ್ ಎಂಕ್ಲ ಮಲ್ಪಡ ಅಕ್ಲು ಮಲ್ಪಡ ಅಕ್ಲು ಎಂಕ್ಲೆ ಬೆರಿಸಾಯ ಕೊಡ ಎಂಕ್ಲ ಅಕ್ಲೆ ಬೆರಿಸಾಯ ಕೊರಡ ಬರ್ಚಿ ತುಳು ಸಾಹಿತ್ಯ ಅಕಾಡೆಮಿ ಏತು ತುಳು ಪರ ಸಂಘಟನೆ ಸಂಪರ್ಕ ಮಲ್ತದು ಅಕ್ಲನ ದಾದ ತುಳು ಪರ ನಿಕ್ಲ ಹೋರಾಟದ ಉದ್ದೇಶದಾದ ಕೊರತೆ ದಾದ ನಮಕ್ ದಾದ ಅನ್ಯಾಯ ಒಂದುಂಡು ಹೂವಾನ್ಲ ಒಂಜಿ ಮೀಟಿಂಗ್ ಆತನ ಹೂವಾನ್ಲ ಒಂಜಿ ಅಕ್ಲೊಂಜಿ ನೋಟಿಸ್ ಎಂಕ್ಲೆ ಆತಂಡ ಒಂಜಿ ತೆರಿಪವನ ಆಡು ವಿಚಾರ ಮಲ್ದೇನ ಹೂವಿನ ರೀತಿಯಲ್ಲಿ ಎತ್ತದು ಕೇನ ತುಳು ಪರ ಕಾಲೇಜ್ ಇತ್ತನ ತುಳು ಪರ ವಿಚಾರವನ್ನು ಎತ್ತದು ಚರ್ಚೆ ಕೊರತೆ ಉಂಡು ಪಂಡ್ ಖಂಡಿತವಾದ್ಲ ಉಂಡು ತುಳು ಸಾಹಿತ್ಯ ಅಕಾಡೆಮಿ ಪಂಡ ಅವು ಕರ್ನಾಟಕ ಗವರ್ಮೆಂಟ್ ದಾನೆ ಒಂಜಿ ಅಂಗ ಅಂದ ಮನೋಲಿ ಓಕೆ ಎಸ್ ಅಂಚಂಡ ಅರ್ ನೋಡಿ ಒಲ್ಪಡ್ ಇತ್ತೆ ನಿಕ್ಲ ನೆಕ್ಸ್ಟ್ ಎಂಚಿನ ಮಲ್ಪರೆ ನಿಕ್ಲ ನೆಕ್ಸ್ಟ್ ತುಲೆ ಸರ್ ಒಂದು ಟ್ವೀಟ್ ತುಳುನಾಡು ಅಭಿಯಾನ ಎಂಕುಲ್ ಮಲ್ತೊಂದು ಟ್ವೀಟ್ ತುಳುನಾಡು ಅಭಿಯಾನ ಆಯಿ ಕೂಡ್ಲೆ ಎಂಕುಲ್ ಪಂಡ ತುಳು ಭಾಷೆ ಪೂರಗಲಲ್ಲ ಭಾಷೆ ನೆಕ್ಸ್ಟ್ ಪೂರಗಲೆಲ್ಲ ಹೋರಾಟ ಮಲ್ಪುನಂಚಿನ ಚಾನ್ಸ್ ಎಂಕುಲ್ ಖಾಲಿ ಒಂಜಿ ಸಂಘಟನೆ ಅತ್ತೆ ಎಂಕಲೆ ಖಾಲಿ ಭಾಷೆ ಎಂಕಲೆ ಮುಖ್ಯ ಪುನಃ ಪ್ರತಿ ಒರೆಗ್ಲ ಒಂದು ಭಾಷೆ ಆಗಲೇ ನೆಕ್ಸ್ಟ್ ಪಂಚಾಯತ್ ಲೆವೆಲ್ ಎರೆಗೆ ತುಳು ಪರ ಉಮೇದುಂಡು ಎರೆಗೆ ಎದುರು ಬರ್ರೆ ಎಂಕಲೆ ಕಾಂಟ್ಯಾಕ್ಟ್ ಮಲ್ಪೋಲಿ ಎಂಕಲ್ಲ ಅಫಿಷಿಯಲ್ ಸೈಟ್ ಎಂಕಲ್ ಫೇಸ್ಬುಕ್ ಲ ಪಾರ್ದೆ ಎಂಕಲ್ಲ ನಂಬರ್ ಪೂರಗಲೆಲ್ಲ ಎಂಕಲೆಗಳ ಪೂರಗಲೆಲ್ಲ ಎರೆ ಬೋರ್ಡ್ ಅಗುಲ್ ಎದುರು ಬಟ್ ಗ್ರಾಮ ಪಂಚಾಯತ್ ಲೆವೆಲ್ ಡೆ ಸ್ಟಾರ್ಟ್ ಗ್ರಾಮ ಪಂಚಾಯತ್ ಲೆವೆಲ್ ಡೆ ನಾನು ಸ್ಟಾರ್ಟ್ ಆಗೋಡು ಅವ್ರು ಪ್ರತಿಯೊಂದು ಇತ್ತೆ ಊರ್ದ ಪುದರ ಕನ್ನಡೀಕರಣ ಒಂದುಂಡು ಪ್ರತಿಯೊಂದು ಬೋರ್ಡ್ ಕನ್ನಡದ ನೆಟ್ಟುಂಡು ನಮ್ಮ ಉನ್ನೆಂದಿ ಒಂದು ತುಳು 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 ಬನ್ನಂಡ ಆಪುಣಿ ಸರ್ ತುಳು ಲಿಪಿನ್ ನಮ್ಮ ಜೋಕ್ಲೆ ಕಲ್ಪೋಡು ತುಳು ಲಿಪಿನ್ ನಮ್ಮ ಜೋಕ್ಲೆ ಕಲ್ಪಂಡ ಆಟೋಮ್ಯಾಟಿಕ್ಲಿ ತುಳುದಂಚಿ ನಮ್ಕು ಮೂವನ್ ಅನ್ನೋದು ಜಾಸ್ತಿ ಅವರೇ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಒಂಜಿ ಹೋಟ್ಲಡ್ ಬೋರ್ಡ್ ಮಿತ್ ಕನ್ನಡ ಐತನ ತಿರ್ತ ತುಳುದ ಒಪ್ಪೋಡು ಅಟ್ಲೀಸ್ಟ್ ನಡಿದವಲ್ಲ ಎಂಗ್ಲ ಕನ್ನಡನ ವಿರೋಧ ಮಲ್ಪುಜವಲ್ಲ ತುಳುನ ಎಂಗ್ಲ ಮೋಕೆ ಮಲ್ಪ ಗೊತ್ತಾನೆ ಬೊಕ್ಕೊಂಜಿ ಜೈ ತುಳುನಾಡು ಸಂಘಟನೆ ಮಂಡ ಖಾಲಿ ಒಂಜಿ ಸೋಷಿಯಲ್ ಮೀಡಿಯಾ ಸಂಘಟನೆ ಅಂತ ಪನ್ಪುನಕ್ಲು ಇಲ್ಲೇರು ಆ ಪನ್ಪುನಕ್ಲು ಈ ಜೈ ತುಳುನಾಡು ಸಂಘಟನೆ ಖಾಲಿ ಸೋಷಿಯಲ್ ಮೀಡಿಯಾ ಮಾತ್ರ ಅಂತ ಪನ್ಪುನಕ್ಲಿಗೆ ಆನ್ ಫೀಲ್ಡ್ ಜತದು ಕರ್ನಾಟಕ ರಾಜ್ಯೋತ್ಸವನ ಕರಳ ದಿನ ಅದು ಆಚರಣೆ ಮಾಡ್ತಾನೆ ಚಿನ್ನ ಸಂಘಟನೆ ಜೈ ತುಳುನಾಡು ಸಂಘಟನೆ ಒಂದೇ ತುಳು ಲಿಪಿದ ಬಗ್ಗೆ ತುಳು ಲಿಪಿ ಕಲ್ಪಾರ ಶುರು ಮಾಡ್ತಾರೆ ಕಲ್ಪಾರ ಉಮೇದು ಕೊರ್ದು ತುಳು ಲಿಪಿ ಕಲ್ಪೋಡು ಉಮೇದಿಗೆ ಬತ್ತನಗಲ್ ಜೈ ತುಳುನಾಡು ಸಂಘಟನೆ ಮಾತಲ್ಲ ಒಟ್ಟದೆ ಮಲ್ಪುಗಪ್ಪ ಸೋಷಿಯಲ್ ಮೀಡಿಯಾಡ್ಲ ನಮ್ಮ ಮಲ್ಪೋಡು ಆನ್ ಫೀಲ್ಡ್ ಮಲ್ಪೋಡು ಕರೆಕ್ಟ್. ಎಸ್ ಒಟ್ಟಿನಲ್ಲಿ ಪ್ರಯತ್ನ ವಿಷಯ ಇರುವುದಷ್ಟೇ ಅಂತಿಮವಾಗಿ 2 ದಿನದಲ್ಲ ಪನ್ಪೆರ ಇತ್ತ ಎಲಂಜಿ ಆಗಸ್ಟ್ 10 ನಡಪು ನಂಚಿನ ಟ್ವೀಟ್ ತುಳುನಾಡು ಅಭಿಯಾನ ಫಿಲ್ಮ್ ಆಕ್ಟರ್ ನಗುಲಾದುಪ್ಪಾಡು ರಾಜಕೀಯದಗುಲಾದುಪ್ಪಾಡು ವಿದ್ವಾಂಸರೇಕಲಾದುಪ್ಪಾಡು ಜಾತಿ ಮತ ಭೇದ ಧರ್ಮ ಬುಡ್ದು ನಿಗಲು ವಾ ಸಂಘಟನೆಡುಲ್ಲಾರು ವಾ ಧರ್ಮಡುಲ್ಲಾರು ವಾ ಜಾತಿಡುಲ್ಲಾರು ಒಯ್ಟ್ಲ ಉಪ್ಪುಲಿ ಈ ಸರಿ ನಮ್ಮ ಮಾತಿರ್ಲ ನಮ್ಮ ಒಂಜಿ ಒಗ್ಗಟ್ಟಿಯನ್ನು ಉಂಡ ನಮ್ಮ ಬಲ ಪ್ರದರ್ಶನ ಮಲ್ತದು ನಮ್ಮ ಈ ವರ್ಷ ನಮ್ಮ
ಈ ಟ್ವೀಟ್ ಅಭಿಯಾನ ಆಯ್ನಾತ್ ಒಂಜಿ ಮಲ್ಲ ಮಟ್ಟಿಗೆ ಮಲ್ಪಲೆಂಚಿನ ಎಂಕಲೆ ಪೂರಗುಲು ಸಾಕಾರಗೋಡು ಬಂದೆಗುಲ್ಗೆ ಏನೊಂದಿಲ್ಲ ಎನ್ನ ತುಳುವೇಡ ಒಂಜೆ ಅರಿಕೆದಾದ ಬಣ್ಣಂಡ ತುಳು ನಾಡಾಡು ತುಳು ಭಾಷೆ ಆಡು ತುಳು ಸಂಸ್ಕೃತಿ ಆಡು ತುಳುತ ಪ್ರತಿ ಒವೇ ಒಂಜಿ ವಿಚಾರವಾಡು ಐಕ್ ಸೂಕ್ತವಾದ ಪರಿಹಾರ ಬಂದ ಒಂಜೇ ಪುಣ ತುಳುನಾಡು ರಾಜ್ಯ ಸಪ್ರೇಟ್ ಸ್ಟೇಟ್ ಆಪುನಂಚಿನ ಬೇತೆ ಒವೇ ಪರಿಹಾರ ಆಪುಲ್ನೆಜ್ಜಿ ಮಲ್ಪುಲ್ನೆಜ್ಜಿ ಆಪುನ ಈ ತೋರ್ಸೋಡು ಆತೋಡು ಅಂಚದೀಪ್ನಾಗ ತುಳುನಾಡು ಪ್ರತ್ಯೇಕ ರಾಜ್ಯ ಆಪುನಂಚಿ ಶಾಸಕರ್ನಕ್ಲ ಸಂಸದರ್ನಕ್ಲ ಅಂಚನೆ ಪ್ರತಿವರಿ ತುಳುವೆಲ್ಲ ನೆತ್ತ ಬಗ್ಗೆ ಗೇನ ಕೊರ್ದು ನೆಕ್ ಬೆರಿಸಾಯ ಕೊರ್ದು ತುಳು ಪರ ಹೋರಾಟಗೂ ನಾನಂದಲ್ಲ ಕೆಲಸಕ್ಕೂ ಕೈ ಜೋಡಿಸೋದು ಉತ್ತರ ಕರ್ನಾಟಕದ ಒಂದು ಚರ್ಚೆ ಖಂಡಿತ ಎಲ್ಲಂಜಿ ರಡ್ಡೆ ಕಕ್ಲ ಬಂದ್ ಮನದಲ್ಲಿ ಖಂಡಿತವಾಗ್ಲ ತುಳುನಾಡು ಬಂದ್ ಮಲ್ಪನಂತಿನ ಪ್ರಶ್ನೆನೇ ಎಂಕಲ್ ದಾಯಕ ಬಂದ್ ಮಲ್ಪಡು ಅಖಂಡ ಕರ್ನಾಟಕದ ಬಗ್ಗೆ ಪಾತಿರ್ನಕ್ಲು ಒಂದು ಮಲ್ಪನ ತುಳುನಾಡು ಪರ ವಿಚಾರ ಬಂದಾಗ ರಾಜ್ಯ ನೋಡೆ ಪಚ್ಚಿ ಪನ್ಪೇರು ಒಂಜಿ ವೇಳೆ ಒಂಜಿ ರಾಜ್ಯ ಪಂಡ ಗೋಡೆ ಕಟ್ಟದ ಮಲ್ಪನಂತಿನತ್ತು ಆಡಳಿತ ವ್ಯವಸ್ಥೆ ಇಬ್ಬಾಗ ಒಂಜಿ ವೇಳೆ ಒಂದು ಇಬ್ಬಾಗ ಅಂದ ತುಳುನಾಡು ಸಪರೇಟ್ ಸ್ಟೇಟ್ ಕೇನ ಕರ್ನಾಟಕ ರಾಜ್ಯ ಚೆನ್ನೈ ಮಡ್ರಾಸ್ ಇತ್ತನ ಅತ್ತೆ ಐದು ದಾಯಕ ಡಿವೈಡ್ ಆಯ್ತು ಕರೆಕ್ಟ್ ಓಕೆ ಓಕೆ ನೆಕ್ಸ್ಟ್ ಕೊಡಂಜಿ ಶಾಲೆ ಲೆವೆಲ್ಡ್ ಇನ್ನಿಕ್ ಜೋಕ್ಲೇಗ್ ತುಳು ಪಾತಿರ್ನಾಗ ಅಗಲೆಗೆ ಏರ್ಲ ಫೈನ್ ಪಾಡ್ ನಂಚಿನ ಒಂಜಿ ಪರಿಸ್ಥಿತಿ ಬೇರೆ ಅಂಚಿನಗುಲು ಇತ್ತಿನ ನನ್ನ ಎಂಕಲೆ ಕಾಂಟ್ಯಾಕ್ಟ್ ಮಲ್ಪಲಿ ಅಂಚಿನ ಶಾಲೆ ತುಳುನಾಡು ಇತ್ತು ನನ್ನ ಎಂಕಲೆ ಕಾಂಟ್ಯಾಕ್ಟ್ ದೇಪಣ್ಣಂಡ ಕನ್ನಡ ಆದುಪ್ಪಾಡು ಹಿಂದಿ ಆದುಪ್ಪಾಡು ಏತ್ ಆಫೀಸ್ ಎಂಚ ಐಕ್ ಮರ್ಯಾದೆ ಉಂಡ ಅಂಚಿನ ಮರ್ಯಾದೆ ತುಳು ಭಾಷೆಗಳು ಉಂಟು ತುಳು ಭಾಷೆಗೆ ಎಂಕುಲು ಮೂಲ ಪೊರ್ಮೊಂದಿಲ್ಲ ನಿಗುಲ್ ಶಾಲೆ ಲೆವೆಲ್ಡ್ ಜೋಕ್ಲೆಗ್ ಫೈನ್ ಪಾಡೊಂದು ಅಗಲೆ ತುಳು ಪಾತೆರೆ ಬೆಲೆ ತುಳು ಪಾತೆರೆ ಬೇಕು ಕನ್ನಡ ಪಾತೆರೆ ಬೇಕು ಅಗುಲ್ ಪಾನಂದೆ ಕೊಲ್ವಿಯರ ನಮ್ಮ ಜೋಕ್ಲೆಗೆ ನಮ್ಮನೇ ಏನಾದ್ರು ನಮ್ಮ ಒಂದು ಮಾಲ್ತೊಂದಿಲ್ಲ ತುಳು ಕನಿಷ್ಠ ಕನ್ನಡ ಶ್ರೇಷ್ಠ ಅವು ತಪ್ಪು ಇಂಗ್ಲಿಷ್ ಸೂಪರ್ ಎಸ್ ಅಂತ ಒಂದು ಮನಸ್ಥಿತಿಕೆ ಇರಬಾರ್ದು ತುಳುವಿನ ಬಗ್ಗೆ ತುಳು ಅಂತ ಹೇಳಿದ್ರೆ ಕೇಳ ತುಳು ಮಾತನಾಡುವವರು ಮಾತ್ರ ಅಲ್ಲ ತುಳು ನಾಡಿನಲ್ಲಿ ಇರುವಂತಹ ಇಲ್ಲಿ ಹುಟ್ಟಿರುವಂಥ ಇಲ್ಲಿ ಬೆಳೆಯುತ್ತಿರುವಂಥ ಇಲ್ಲಿನ ಗಾಳಿ ಮಣ್ಣು ಆಹಾರ ಸೇವಿಸುತ್ತಿರುವಂಥ ಎಲ್ಲರೂ ಕೂಡ ತುಳು ನಾಡಿನವರು ತುಳು ಭಾಷೆಯನ್ನು 8ನೇ ಪರಿಚ್ಛೇದಕ್ಕೆ ಸೇರಿಸುವಂಥ ಪ್ರಯತ್ನವಾಗಿ ಟ್ವೀಟ್ ಅಭಿಯಾನ ಎಲ್ಲರೂ ಒಟ್ಟಾಗಬೇಕು ಇದು ಕೇವಲ ಒಂದು ಸಂಘಟನೆದ ಒಂದು ಸಮುದಾಯ ಅಂತಲ್ಲ ಎಲ್ಲರೂ ಒಟ್ಟಾಗಿ ಒಂದು ದೊಡ್ಡ ಹೋರಾಟ ಮಾಡಿ ಪ್ರಯತ್ನ ಮಾಡಿದರೆ ಖಂಡಿತ ಕೂಡ 8ನೇ ಪರಿಚ್ಛೇದದಲ್ಲಿ ಸೇರಲಿಕ್ಕೆ ಸಾಧ್ಯ ಉಂಟು ಆಗದೇ ಇರುವಂಥ ವಿಚಾರ ಯಾವುದೂ ಇಲ್ಲ ಮಾಡಬೇಕಾಗಿರೋದು ಮನಸ್ಸು ಅಷ್ಟೇ ಅಂತ ಹೇಳ್ತಾ ನಮ್ಮೊಡನೆ ಮಾತನಾಡಿರುವಂಥ ಶಾಸಕರಿಗೂ ತುಳು ಅಕಾಡೆಮಿ ಅಧ್ಯಕ್ಷರಿಗೂ ಎಲ್ಲ ಗಣ್ಯರಿಗೂ ಮತ್ತು ಕಾರ್ಯಕ್ರಮ ಬಂದು 1 ಗಂಟೆಗಳ ಅವಧಿಯಲ್ಲಿ ತಮ್ಮ ಅಭಿಪ್ರಾಯ ನಮ್ಮನ್ನು ಹಂಚಿಕೊಂಡಿರುವಂಥ ಅರ್ನಾಡ್ ಮತ್ತು ಪ್ರಶಾಂತ್ ಸಾಲ್ನವರಿಗೆ ನಮ್ಮ ಟಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೋಲ್ಮೇಲ್ ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.